ಗಾದೆ ಮಾತಿನ ವಿಸ್ತರಣೆ 16. ಕುಂಬಾರನಿಗೆ ವರುಷ, ದೊಣ್ಣೆಗೆ ನಿಮಿಷ. ಒಳ್ಳೆಯ ಕೆಲಸಕ್ಕೆ ಸಮಯ ಬಹಳ ಬೇಕು, ಕೆಟ್ಟ ಕೆಲಸಕ್ಕೆ ಸಮಯ ಕ್ಷಣ ಸಿಕ್ಕರೂ ಸಾಕು. ಸರ್ವನಾಶ ಖಂಡಿತ ಎಂಬ ಅರ್ಥವನ್ನು ಪ್ರಸ್ತುತ ಗಾದೆ ಮಾತು ನೀಡುತ್ತದೆ. ಕುಂಬಾರ ಹೇಗೆ ಮಡಕೆ ಮಾಡಲು ಮಣ್ಣನ್ನು ತಂದು ಅದನ್ನು ಹದವಾಗಿ ಕಲಸಿ ತುಳಿದು ವಿವಿಧ ಆಕಾರಗಳಲ್ಲಿ ತಟ್ಟಿ ರೂಪ ಕೊಡುತ್ತಾನೆ. ನಂತರ ಒಣಗಿಸಿ ಆವಿಗೆಯಲ್ಲಿ ಕೂಡಿಟ್ಟು ಸುಡುತ್ತಾನೆ. ಹದವಾಗಿ ಸುಟ್ಟು ಆರಿದ ಮೇಲೆ ಮಡಕೆಗಳನ್ನು ಎಚ್ಚರದಿಂದ ಹೊರತೆಗೆದು ಜೋಡಿಸಿಡಬೇಕು. ಹೀಗೆ ಈ ಪ್ರಕ್ರಿಯೆಗೆ ಅವನಿಗೆ ವರುಷವೇ ಬೇಕಾಗುತ್ತದೆ. ಇಷ್ಟೆಲ್ಲ ಕಷ್ಟಪಟ್ಟು ತಯಾರಿಸಿದ ಮಡಕೆಗಳನ್ನು ಹೊಡೆದು ಹಾಕಲು ದೊಣ್ಣೆಗೆ 1 ನಿಮಿಷವೂ ಬೇಕಾಗುವುದಿಲ್ಲ. ಒಂದು ಕ್ಷಣದ ಏಟಿಗೆ ಎಲ್ಲವೂ ಚೂರು ಚೂರಾಗುತ್ತದೆ. ಹಾಗೆಯೇ ಒಬ್ಬ ವ್ಯಕ್ತಿಯು ಇಡೀ ಜೀವನ ಪರ್ಯಂತ ಸಂಪಾದಿಸಿದ ಗೌರವ, ಮಾನ, ಮರ್ಯಾದೆಗಳನ್ನು ಒಂದೇ ಒಂದು ಕಳಂಕದ ದೊಣ್ಣೆಯಿಂದ ಹಾಳು ಮಾಡಬಹುದು. ಒಳ್ಳೆಯದನ್ನು ಸಂಪಾದಿಸಲು ದೀರ್ಘ ಸಮಯ ಬೇಕು, ಅದೇ ಕೆಟ್ಟದ್ದಕ್ಕೆ ಕ್ಷಣಕಾಲ ಸಾಕು. ಕಷ್ಟಪಟ್ಟು ರೂಪಿಸಿದ ಏನನ್ನೇ ಆಗಲಿ ಹಾಳು ಮಾಡುವ ಬುದ್ಧಿ ಒಳ್ಳೆಯದಲ್ಲವೆಂದು ಈ ಗಾದೆ ಮಾತು ಹೇಳುತ್ತದೆ.